ವೋಟ್ ಚೋರಿ ಪ್ರತಿಭಟನೆಯಲ್ಲಿ ತೊಡಗಿರುವ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳವರು ಇಂದು 124 ನಾಟ್ಔಟ್ ಮಹಿಳೆಗೆ 35 ಎಂಬ ಟಿ ಶರ್ಟ್ ಧರಿಸಿ ಪ್ರತಿಭಟಿಸಿದರು. ಈ ನಡುವೆ 35ರ ಮಹಿಳೆಯ ಪ್ರಾಯ 124 ಆಗಲು ಪ್ರಿಂಟಿಂಗ್ ತಪ್ಪು ಕಾರಣ ಎಂದು ಚುನಾವಣಾ ಆಯೋಗದ ಪರ ಹೇಳಿಕೆ ನೀಡಲಾಗಿದೆ. 35 ಎಂಬುದು 135 ಆಗಬಹುದು, 124 ಹೇಗೆ ಎಂದು ಕೆಲವರು ಪ್ರಶ್ನಿಸಿದ್ದೂ ಆಗಿದೆ. ಮಹಿಳೆ ಮಿಂತಾದೇವಿ ಬಿಹಾರದ ಸಿವಾನ್ ಜಿಲ್ಲೆಯ ದರೌಂತಾದವರು. ನನ್ನ ಬಗೆಗೆ ಟಿ ಶರ್ಟ್ ಧರಿಸಲು ಇವರು ಯಾರು ಎಂದು, ನನಗೆ 124 ಪ್ರಾಯವಾದರೆ ಓಲ್ಡ್ ಏಜ್ ಪಿಂಚಣಿ ಯಾಕೆ ಕೊಡುತ್ತಿಲ್ಲ ಎಂದು ಮಿಂತಾದೇವಿ ಕೇಳಿದ್ದಾಗಿ ಕೆಲವು ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಇಬ್ಬರ ಪ್ರಾಯಗಳು ಬಿಹಾರದ ಹೊಸ ಮತದಾರರ ಪಟ್ಟಿಯಲ್ಲಿ 120 ಮತ್ತು 119 ಇರುವುದು ಕೂಡ ಪತ್ತೆಯಾಗಿದೆ. ಅವರು ಕ್ರಮವಾಗಿ ಬಾಗಲ್ಪುರದ ಆಶಾದೇವಿ ಮತ್ತು ಬರೌಲಿಯ ಮಂಥೂರಿಯಾ ದೇವಿ. ಸದ್ಯ ಬ್ರಿಟನ್ನಿನ 115ರ ಪ್ರಾಯದ ಮಹಿಳೆ ಎಥೆಲ್ ಕ್ಯಾಟರ್ ಹ್ಯಾಮ್ ಪ್ರಪಂಚದ ಅತಿ ಹಿರಿಯರು ಎಂದು ಅಧಿಕೃತಗೊಳಿಸಲಾಗಿದೆ. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ, ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು, ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲಾ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.